ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಅಭಿನಯದ ಕ್ರಾಂತಿ ಚಿತ್ರದ ಶೂಟಿಂಗ್ ಮತ್ತೆ ಆರಂಭವಾಗಿದೆ. ವಿ ಹರಿಕೃಷ್ಣ ನಿರ್ದೇಶನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಣ್ಣ ಹಚ್ಚಿ ಅಭಿನಯಿಸುತ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ರದ ಮತ್ತೊಂದು ವಿಶೇಷ ಅಂದರೆ ದರ್ಶನ್ ಹಾಗೂ ರಚಿತಾರಾಮ್ ಕಾಂಬಿನೇಷನ್. ಬಹಳ ದಿನಗಳ ಬಳಿಕ ಈ ಜೋಡಿ ಮತ್ತೆ ಒಂದಾಗಿ ನಟಿಸ್ತಾ ಇದೆ. ಹೀಗಾಗಿ ಇಬ್ಬರ ಅಭಿಮಾನಿಗಳು ಕ್ರಾಂತಿಗಾಗಿ ಎದುರು ನೋಡ್ತಿದ್ದಾರೆ. ಡಿಂಪಲ್ ಕ್ವೀನ್ ರಚಿತಾರಾಮ್ ಕೈಯಲ್ಲಿ ಸಾಕಷ್ಟು ಚಿತ್ರಗಳಿವೆ. ಬಿಡುವಿಲ್ಲದಷ್ಟು ಸಿನಿಮಾದಲ್ಲಿ ನಟಿಸುತ್ತಿದ್ದರೂ ದರ್ಶನ್ ಜೊತೆ ನಟಿಸುವ ಸಲುವಾಗಿ ಕ್ರಾಂತಿ ಸಿನಿಮಾದಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ. ಶೂಟಿಂಗ್ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ರಚಿತಾ ಕ್ರಾಂತಿ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಜೊತೆ ನಟಿಸುತ್ತಿರುವ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಡಿಂಪಲ್ ಕ್ವೀನ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೋಡಿ ತೆರೆ ಮೇಲೆ ನೋಡುವುದೇ ಒಂದು ಹಬ್ಬ. ಈ ಜೋಡಿ ತೆರೆ ಮೇಲೆ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದೆ ಅಂದರೆ ಆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬೋಡಿ ಮಾಡುವುದು ಗ್ಯಾರಂಟಿ. ಹೀಗಾಗಿ ರಚಿತಾರಾಮ್ ಕೂಡ ಅಭಿಮಾನಿಗಳಷ್ಟೇ ಕಾತರರಾಗಿದ್ದಾರೆ. 4-5 ವರ್ಷಗಳ ಬಳಿಕ ನಾನು ದರ್ಶನ್ ಸರ್ ಅವರೊಂದಿಗೆ ನಟಿಸುತ್ತಿದ್ದೇನೆ. ಆ ಖುಷಿಯನ್ನು ಹೇಳಲು ಅಸಾಧ್ಯ. ತುಂಬ ಉತ್ಸಾಹದಿಂದ ಸಿನಿಮಾವನ್ನು ಮಾಡ್ತಿದ್ದೇನೆ ಎಂದು ರಚಿತಾರಾಮ್ ಹೇಳಿದ್ದಾರೆ. ಕ್ರಾಂತಿ ಚಿತ್ರದಲ್ಲಿ ಈಗಾಗಲೇ ನಟಿಸುತ್ತಿರುವ ಬಗ್ಗೆ ಡಿಂಪಲ್ ಕ್ವೀನ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಒತ್ತಡದ ನಡುವೆಯೂ ಸಿನಿಮಾದಲ್ಲಿ ನಟಿಸುತ್ತಿರುವ ಬಗ್ಗೆ ತುಂಬ ಖುಷಿಯಾಗಿದ್ದಾರೆ. ಕ್ರಾಂತಿ ಅದ್ಭುತ ಕತೆ ಇರುವಂತಹ ಸಿನಿಮಾ. ನಾನು ಈ ಸಿನಿಮಾದ ಬಗ್ಗೆ ಈಗಲೇ ಏನು ಹೇಳಲು ಇಷ್ಟಪಡೋದಿಲ್ಲ. ಈಗ ತಾನೇ ಶೂಟಿಂಗ್ ಆರಂಭವಾಗಿದೆ. ಶೈಲಜನಾಗ್ ಅವರ ಪ್ರೊಡಕ್ಷನ್ ಹೌಸ್ನಲ್ಲಿ ಇದೇ ಮೊದಲ ಬಾರಿಗೆ ನಟಿಸುತ್ತಿದ್ದೇನೆ. ವಿ ಹರಿಕೃಷ್ಣ ಸರ್ ಅವರ ನಿರ್ದೇಶನದಲ್ಲಿ ನಟಿಸುತ್ತಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ರಚಿತಾ. ಬುಲ್ ರಚಿತಾರಾಮ್ ನಟಿಸಿದ ಮೊದಲ ಸಿನಿಮಾ. ಅದು ದರ್ಶನ್ ಸಿನಿಮಾದ ಮೂಲಕವೇ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರಿಂದ ಚಾಲೆಂಜಿಂಗ್ ಸ್ಟಾರ್ ಅವರನ್ನು ಎಂದು ಮರೆಯಲು ಸಾಧ್ಯವಿಲ್ಲ. ಹೀಗಾಗಿ ದರ್ಶನ್ ಜೊತೆ ನಟಿಸುವಾಗ ಡಿಂಪಲ್ ಕ್ವೀನ್ ಖುಷಿಯಾಗಿ ನಟಿಸ್ತಾರೆ. ದರ್ಶನ್ ಸರ್ ಬಗ್ಗೆ ಹೇಳಲೇಬೇಕಿಲ್ಲ. ನನಗೆ ನನ್ನ ಮೊದಲ ಸಿನಿಮಾಗೆ ಅವಕಾಶ ಕೊಟ್ಟ ಹೀರೋ ಅವರು. ಹೀಗಾಗಿ ಉತ್ಸಾಹ ಸ್ವಲ್ಪ ಜಾಸ್ತಿನೇ ಇದೆ. ಕ್ರಾಂತಿ ಖಂಡಿತವಾಗಿ ಒಳ್ಳೆ ಸಿನಿಮಾ ಆಗುತ್ತೆ. ಮುಂದಿನ ವರ್ಷ ತೆರೆ ಮೇಲೆ ಬರುತ್ತೆ ಎಂದು ರಚಿತಾ ತಮ್ಮ ಮೊದಲ ಹೀರೋ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.